ಮಂಗಳೂರಿನ ವೆಲೆನ್ಸಿಯಾದಲ್ಲಿ ಈಗಾಗಲೇ ಕಾರ್ಯಾಚರಿಸುತ್ತಾ ಇರುವ ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯ 2ನೇ ಶಾಖೆ ಕದ್ರಿ ಕಂಬಳ ರಸ್ತೆಯಲ್ಲಿರುವ ವೆಂಚೂರ ಅಪಾರ್ಟ್ಮೆಂಟ್ ಬಳಿಯ ಅಕ್ಷಯ ಕಟ್ಟಡದಲ್ಲಿ ಲೋಕಾರ್ಪಣೆಗೊಂಡಿತು. ಈಗಾಗಲೇ ಆಯುರ್ವೇದ ಚಿಕಿತ್ಸೆಯಲ್ಲಿ ಅತ್ಯುತ್ತಮ ಸೇವೆಯನ್ನ ನೀಡುತ್ತಾ ಬಂದಿರುವ ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆ ಇದೀಗ ತನ್ನ 2ನೇ ಶಾಖೆಯನ್ನ ಮಂಗಳೂರಿನ ಕದ್ರಿಕಂಬಳ ರಸ್ತೆಯಲ್ಲಿರುವ ವೆಂಚೂರ ಅಪಾರ್ಟ್ಮೆಂಟ್ ಬಳಿಯ ಅಕ್ಷಯ ಕಟ್ಟಡದಲ್ಲಿ ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆ ಉದ್ಘಾಟನೆಗೊಂಡಿತು. ಇನ್ನು ನೂತನ ಶಾಖೆಯನ್ನ ಪದ್ಮವಿಭೂಷಣ ಪ್ರಶಸ್ತಿ ವಿಜೇತ ಡಾ ಬಿಎಂ ಹೆಗ್ಡೆ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಆಸ್ಪತ್ರೆಯ ಔಷಧಿ ಕೇಂದ್ರವನ್ನ ಮೇಯರ್ ದಿವಾಕರ್ ಪಾಂಡೇಶ್ವರ ಅವರು ಉದ್ಘಾಟಿಸಿದರು. ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಮೊಹಮ್ಮದ್ ಇಕ್ಬಾಲ್ ಅವರು ಕನ್ಸಲ್ಟೇಷನ್ ರೂಮ್ ಅನ್ನ ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆಯನ್ನ ನೀಡಿದರು. ಇದೇ ವೇಳೆ ಅತಿಥಿಗಳು ಥೆರಪಿ ರೂಮ್ ಹಾಗೂ ಯೋಗ ಸಭಾಂಗಣ ಕೇಂದ್ರವನ್ನ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಸಮಾರಂಭವನ್ನ ಪದ್ಮವಿಭೂಷಣ ಪ್ರಶಸ್ತಿ ವಿಜೇತ ಡಾ ಬಿಎಂ ಹೆಗ್ಡೆ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು ಆಯುರ್ವೇದ ಚಿಕಿತ್ಸೆಯಲ್ಲಿ ಯಾವುದೇ ದುಷ್ಪರಿಣಾಮ ಬೀರುವುದಿಲ್ಲ, ರೋಗಿಗಳಿಗೆ ಆಯುರ್ವೇದ ಚಿಕಿತ್ಸೆ ಉತ್ತಮ ಅಂತ ಹೇಳಿದರು. ಆಯುರ್ವೇದ ಬಹಳ ದೊಡ್ಡ ಒಂದು ವಿಜ್ಞಾನ. ಆಯುರ್ವೇದದಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಸೈಡ್ ಇಫೆಕ್ಟ್ಸ್ ಭಾಳ ಕಡಿಮೆ. ಯಾಕಂದರೆ ಹೆಚ್ಚಿನ ಔಷಧಿಗಳು ಗಿಡಮೂಲಿಕೆಗಳಿಂದ ಬರ್ತವೆ, ನಮ್ಮ ಆಹಾರದಿಂದ ಬರ್ತದೆ, ಹಾಗಾಗಿ ಸೈಡ್ ಇಫೆಕ್ಟ್ಸ್ ಕಮ್ಮಿ. ಸೊ ಆಯುರ್ವೇದ ಯಾವಾಗಲೂ ಒಳ್ಳೆಯದು. ನಾನು ಹೇಳೋದು, ನಾನು ವೈದ್ಯ ವೆಸ್ಟರ್ನ್ ಮೆಡಿಸಿನ್ ಡಾಕ್ಟರ್ ಆದರೂ ನನಗೆ ಆಯುರ್ವೇದ ಮೇಲೆ ಏನು ಪ್ರೀತಿ ಅಂತ ಎಲ್ಲರೂ ಕೇಳ್ತಾರೆ. ನಾನು ಹೇಳಿದೆ ಆಯುರ್ವೇದ ಭಾಳ ಒಳ್ಳೆಯ ಒಂದು ಸಿಸ್ಟಮು. ಹಾಗಾಗಿ ನಮಗೆ ಜಾತಿ ಇರಬಾರ್ದು, ನಮಗೆ ಜಾತಿ ಭೇದ ಇರಬಾರ್ದು, ಆ ಸಿಸ್ಟಮ್ ಈ ಸಿಸ್ಟಮ್ ಅಂತ. ಯಾವುದಾದ್ರೂ ಯಾವುದು ರೋಗಿಗೆ ಒಳ್ಳೆಯದು ಅದನ್ನು ನಾವು ಪ್ರೋತ್ಸಾಹಿಸಬೇಕು. ನನ್ನ ಅಭಿಪ್ರಾಯದಲ್ಲಿ ಆಯುರ್ವೇದ ರೋಗಿಗೆ ಭಾಳ ಒಳ್ಳೆಯದು. ಹಾಗಾಗಿ ನಾನು ಆಯುರ್ವೇದವನ್ನು ಪ್ರೋತ್ಸಾಹಿಸ್ತೇನೆ. ಇಂಥ ಆಯುರ್ವೇದ ಆಸ್ಪತ್ರೆಗಳು ಇನ್ನೂ ಹೆಚ್ಚಾಗಬೇಕು. ಈ ವೇದಂ ಆಯುರ್ವೇದ ಆಸ್ಪತ್ರೆ ಡಾಕ್ಟ್ರು ತಡ್ಕರ್ ನನಗೆ ಭಾಳ ಸಂತೋಷ ಆಯಿತು. ಅವರದ್ದು ಒಂದು ಕ್ರಮದಲ್ಲಿ ಎಲ್ಲ ಮಾಡ್ತಾರೆ ಕೆಲಸ. ಈಗಲೇ ಅವರು ಮಂಗಳೂರಲ್ಲಿ ಒಂದು ಹೆಸರು ಮಾಡಿದ್ದಾರೆ. ಸೊ ಅದೇ ಹೆಸರನ್ನು ಇಲ್ಲಿ ಕೂಡ ಈ ಏರಿಯಾದಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ನಾನು ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ದಿವಾಕರ್ ಪಾಂಡೇಶ್ವರ್ ಅವರು ಮಾತನಾಡಿ, ಈಗಾಗಲೇ ಮಂಗಳೂರಿನಲ್ಲಿ ರೋಗಿಗಳಿಗೆ ಉತ್ತಮ ಚಿಕಿತ್ಸೆಯನ್ನ ನೀಡುವ ಮೂಲಕ ಹೆಸರು ಪಡೆದುಕೊಂಡಿದೆ. ಮುಂದಿನ ದಿನಗಳಲ್ಲೂ ಉತ್ತಮ ಸೇವೆಯನ್ನ ನೀಡಲಿ ಎಂದು ಹೇಳಿದರು. ನನಗೆ ಈ ವೇದಂನ ಬಗ್ಗೆ ತುಂಬ ಅನುಭವ ಉಂಟು. ಹೇಳಿದರೆ ನನ್ನ ಎಲ್ಲ ಮಿತ್ರರು ಹಿತೈಷಿಗಳು ಅವರ ಬಳಿ ಹೋಗ್ತಾಯಿದ್ರು. ಅದು ಶುಗರ್ ಆಗಿರಲಿ, ಇದು BP ಆಗಿರಲಿ, ಯಾವುದಕ್ಕೆ. ನಂದು ಒಮ್ಮೆ ನನಗೆ ನಮ್ಮ ರಿಚರ್ಡ್ ಕ್ಯಾಸ್ಲಿನವರು, ನಮ್ಮ ಚಲನಚಿತ್ರ ನಿರ್ಮಾಪಕರು ಸಿಕ್ಕಿದ್ರು. ಆಗ ಅವರಿಗೆ ಒಂದು ಸೈಡ್ ಎಫೆಕ್ಟ್ ಆಗಿತ್ತು. ವೇದಂನಲ್ಲಿ ಎಷ್ಟು ಒಂದು ಇದಾಗಿದೆ ಅಂತ ಲಾಸ್ಟಿಗೆ ಅವರು ಹೇಳಿದರು, ನನಗೆ ಒಳ್ಳೆ ಅಲ್ಲಿ ಇದಾಗಿದೆ, ಒಂದು ಸೈಡ್ ಇದಾಗಿತ್ತು, ಈಗ ಒಳ್ಳೆ ಗುಣಮುಖನಾಗಿದ್ದೇನಂತ. ಅದೇ ರೀತಿ ಅವರೀಗ ಕಂಕನಾಡಿ ಹತ್ರ ಓಪನ್ ಮಾಡಿದ್ದಾರೆ. ಹೆಚ್ಚು ಜನರಲ್ಲಿ ಬರ್ತಾ ಇದೆ. ಈಗ ನಾವು ಹೆಚ್ಚು ಇಂಗ್ಲೀಷ್ ಮದ್ದನ್ನೇ ಉಪಯೋಗಿಸ್ತೇವೆ. ಆದರೂ ಪ್ರಾಚೀನ ಕಾಲದಿಂದ ಈಗ ನಮ್ಮ ಡಾಕ್ಟ್ರು ಹೇಳಿದ ಹಾಗೆ ಆಯುರ್ವೇದಿಕ್ಕಿಗೆ ಹೆಚ್ಚು ಮಹತ್ವ ಇತ್ತು. ಆಯುರ್ವೇದಿಕ್ಕಿಂದ ಏನು ಸೈಡ್ ಎಫೆಕ್ಟ್ ಆಗುವುದಿಲ್ಲ ಅಂತ. ಆದರೆ ನಮ್ಮ ವೇದಂನವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಅದರೊಟ್ಟಿಗೆ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಇವರಿಗೆ ಒಳ್ಳೆಯದಾಗಲಿ. ಸುಳ್ಯ ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಪ್ರಿನ್ಸಿಪಾಲ್ ಡಾ ಲೀಲಾಧರ್ ಡಿಬಿ ಅವರು ಮಾತನಾಡಿ, ಆಯುರ್ವೇದ ಚಿಕಿತ್ಸಾ ಕೇಂದ್ರ ಅತ್ಯುತ್ತಮ ಸೇವೆಯನ್ನ ನೀಡುತ್ತಾ ಬರುತ್ತಿದೆ, ರೋಗಿಗಳ ಮುತುವರ್ಜಿಯನ್ನ ವಹಿಸಿಕೊಳ್ಳುತ್ತಿದೆ ಎಂದು ಅವರು ಹೇಳಿದರು. ಆದರೆ ನನ್ನ ಸ್ನೇಹಿತರ ಗಮನಕ್ಕೆ ತರ್ತೇವೆ,
ನಾವು ನಮ್ಮ ದೇಹಕ್ಕೆ ಸರ್ವಿಸ್ ಮಾಡ್ತಾ ಇದ್ದೇವಾ ಇಲ್ವಾ? ಇವತ್ತಿನ ಜೀವನ ಶೈಲಿ ನಮ್ಗೆ ಹೇಗಾಗಿದೆ ಅಂತಂದರೆ, ನಮ್ಮ ದೇಹವನ್ನು ನಾವು ಕಡಿಮೆಯಾಗಿ ದುಡಿಸ್ತಾ ಇದ್ದೇವೆ, ನಮ್ಮ ಮೆದುಳನ್ನು ನಾವು ಜಾಸ್ತಿ ದುಡಿಸ್ತಾ ಇದ್ದೇವೆ. ಇಂಥ ವೇದಂ ಆಯುರ್ವೇದದಲ್ಲಿ ನಾವೇನು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಅಂಥ ನಾವು ಅತಿಯಾಗಿ ದುಡಿಸಿದಂತಹ ದೇಹಕ್ಕೆ ಸ್ವಲ್ಪ ವ್ಯಾಯಾಮ ಕೊಟ್ಟು ಆರಾಮ ಮಾಡಿಸ್ತಾ ಅತಿಯಾಗಿ ದುಡಿಯದಂಥ ನಮ್ಮ ದೇಹಕ್ಕೆ ಇಲ್ಲಿ ವ್ಯಾಯಾಮ ಮಾಡಿಸಿ ದುಡಿಸಿ ಆ ದೇಹವನ್ನು ಮೊದಲನೇ ಸ್ಥಿತಿ ತರ್ತಾರೆ. ಅದೇ ಥರ ನಮ್ಮ ಕೆಲಸ ಒತ್ತಡದಿಂದ ನಮ್ಮ ಮೆದುಳು ಏನು ಅತಿಯಾಗಿ ಕೆಲಸ ಮಾಡಿ ಸುಸ್ತಾಗಿರುತ್ತದೋ ಅಂಥದಕ್ಕೆ ಶಿರೋಧಾರ ಅಂತ ಹೇಳುವಂಥ ಬೇರೆ ಬೇರೆ ಕರ್ಮಗಳನ್ನು ಮಾಡಿ ನಮ್ಮ ಮೆದುಳನ್ನು ಕೂಡ ಆ ಒಂದು ಶಾಂತ ರೀತಿಗೆ ತರ್ತದೆ. ಇಂಥ ಕೆಲಸ ಕಾರ್ಯಗಳನ್ನು ನಮ್ಮ ಆಯುರ್ವೇದ ಸಿಸ್ಟಮ್ ಮಾಡ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ. ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಸಚಿನ್ ನಡ್ಕಾ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಮಂಗಳೂರಿನ ವೆಲೆನ್ಸಿಯಾದಲ್ಲಿ ಈಗಾಗಲೇ ಕಾರ್ಯಾಚರಿಸುತ್ತಿರುವ ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆ ಅಲ್ಲಿಯೂ ಸೇವೆಯನ್ನ ನೀಡುತ್ತಿದೆ. ಜೊತೆಯಲ್ಲಿ 2ನೇ ಶಾಖೆ ಕೂಡ ಉತ್ತಮ ಸೇವೆಯನ್ನ ನೀಡಲಿದೆ. ವೇದಂ ಆರೋಗ್ಯ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ತಪಾಸಣೆ ಮತ್ತು ಸಲಹೆ ದೊರೆಯಲಿದ್ದು, ಎಲ್ಲಾ ರೀತಿಯ ಶಾಸ್ತ್ರೀಯ ಪಂಚಕರ್ಮ ಚಿಕಿತ್ಸೆ ದೊರೆಯಲಿದೆ ಎಂದು ಹೇಳಿದರು. ನಾವು ವೆಲೆನ್ಸಿಯಾದಲ್ಲಿ ವೃತ್ತಿಯನ್ನು ಮಾಡ್ತಾ ಇರುವಾಗ ವೆಲೆನ್ಸಿಯಾ, ಪಾಂಡೇಶ್ವರ, ಅದೇ ರೀತಿ ಆ ಭಾಗದಲ್ಲಿ ಬರುವಂಥ ರೋಗಿಗಳು ಅಥವಾ ವೆಲ್ ವಿಶರ್ಸ್ ಇರ್ಬೋದು, ಅಥವಾ ಆರೋಗ್ಯವನ್ನು ಪಡಿಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಬಂದಂತಹ ಜನಗಳಿರ್ಬೋದು, ಆ ಭಾಗದಲ್ಲಿ ಚಿಕಿತ್ಸೆ ತಗೊಂಡು ಅವರು ಮನೆಗೆ ಹೋಗುವಂಥ ಒಂದು ಪ್ರಕ್ರಿಯೆ ನಡೀತಿತ್ತು. ಅದೇ ರೀತಿ ಈ ಕದ್ರಿ ಭಾಗ ಇರ್ಬೋದು, ವಿಜಯ್ ಭಾಗ ಇರ್ಬೋದು, ಇವರಿಗೆ ಅಲ್ಲಿಗೆ ಬರಲಿಕ್ಕೆ ದೂರ ಆಗ್ತದೆ ಡಾಕ್ಟ್ರೆ, ನೀವು ಹತ್ತಿರದಲ್ಲೇ ಮಾಡಿ ಅಂತ ಹೇಳುವಂಥ ಒಂದು ಮಾತುಗಳು ಬಂದಾಗ, ಅದೇ ಸಮಯಕ್ಕೆ ನಮ್ಮ ಮಿತ್ರರಂತಹ ಸುನಿಲ್ ದತ್ ಪೈ ಸಿಕ್ಕಿದಾಗ ಈ ಭಾಗವನ್ನು, ಈ ಜಾಗವನ್ನು ತೋರಿಸಿದಾಗ ನಮಗೊಂದು ಧೈರ್ಯ ಬಂತು ಮಾಡುವ ಅಂಥೇಳಿ. ಸೊ ಆ ಧೈರ್ಯದಿಂದಾಗಿ ಇವತ್ತು ಈ ದಿನ ಬಂದಿದೆ. ತುಂಬ ಖುಷಿ ಆಗ್ತಾ ಇದೆ. ಬಿಕಾಸ್ ನಾನಿಲ್ಲಿ ಮಂಗಳೂರು ಬಂದಾಗ ನಮಗೆ ಒಂದು ರೋಟಿ ಸಹ ಪರಿಚಯ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ನಾವು ಸಾಮಾಜಿಕವಾಗಿ ಎಲ್ಲರೊಟ್ಟಿಗೆ ತೊಡಗಿಸ್ಕೊಂಡು ಸಮಾಜವನ್ನು ನಮ್ಮ ಒಟ್ಟಿಗೆ ತಗೊಂಡು ಹೋಗುವಂಥ ಒಂದು ಕಾರ್ಯದಲ್ಲಿ ನಾವು ಮುಂದೆ ಹೋಗ್ತಾ ಇರುವಾಗ ನಮಗೆಲ್ಲ ಈ ಧೈರ್ಯ ತುಂಬಿದ ಕಾರಣ ನಾವು ಇವತ್ತು ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ದೇವೆ. ಈ ವೇಳೆ ಕಾರ್ಪೊರೇಟರ್ಗಳಾದ ಸುಧೀರ್ ಶೆಟ್ಟಿ ಕಣ್ಣೂರು, ಶಕಿಲಾ ಕಾಬಾ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ರು. ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯ ನಿರ್ಮಾಣಕ್ಕೆ ಕೈ ಜೋಡಿಸಿದವರನ್ನ ವೇದಿಕೆಯಲ್ಲಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಎನ್ಐ ಸದಸ್ಯರು ಭಾಗಿಯಾಗಿದ್ದರು. ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಅನುಷಾ ನಡ್ಕಾ ಅವರು ವಂದಿಸಿದರು. ದೇವಾಗಣನಾಯಕ ಪಾಲಕ, ದೇವಾಗಣನಾಯಕ ಪಾಲಕ, ಮೂಷಿಕ ವಾಹನ ದೋಷ ವಿನಾಶ, ಮೂಷಿಕ ವಾಹನ ದೋಷ ವಿನಾಶ, ದೇವಾಗಣನಾಯಕ. ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆ ಸುಸಜ್ಜಿತ ಔಷಧ ಕೇಂದ್ರವೂ ಇದೆ. ಪುಷ್ಯ ನಕ್ಷತ್ರದಂದು ಆಯುರ್ವೇದ ಸ್ವರ್ಣ ಪ್ರಾಶನ ಇರಲಿದೆ. ಇಲ್ಲಿ ಆಯುರ್ವೇದ ಮಸಾಜ್ ಮತ್ತು ಫೇಶಿಯಲ್ ಸೌಲಭ್ಯ ದೊರೆಯಲಿದೆ. ಪ್ರತಿನಿತ್ಯ ಯೋಗ ಮತ್ತು ಪ್ರಾಣಾಯಾಮ ತರಬೇತಿ, ಆಹಾರ ಮತ್ತು ಜೀವಸತ್ವದ ಬಗ್ಗೆ ತಜ್ಞ ವೈದ್ಯರಿಂದ ತಪಾಸಣೆ ಮತ್ತು ಸಲಹೆ ಲಭಿಸಲಿದೆ. ಅಲ್ಲದೆ ಪಕ್ಷಪಾತ, ಕುತ್ತಿಗೆ, ಸೊಂಟ ನೋವು, ಸಂಧಿವಾತ ಮತ್ತು ಆಮವಾತ, ಸ್ಥೂಲತೆ ಮತ್ತು ತಲೆನೋವು ಹಾಗೂ ಮಾನಸಿಕ ರೋಗಕ್ಕೆ ವಿಶೇಷ ಪಂಚಕರ್ಮ ಚಿಕಿತ್ಸೆಗಳು ದೊರೆಯಲಿದೆ. ನಾಗೇಶ್ ಕಾವೂರು, ವಿಫೋ ನ್ಯೂಸ್, ಮಂಗಳೂರು.